ಕೇರಳದ ಕೊಟ್ಟಾಯಂನಲ್ಲಿ ನಡೆದಿರುವಂತಹ ಈ ಒಂದು ಮದುವೆ ಸಿನಿಮಾ ಕಥೆಗಿಂತಲೂ ತುಂಬ ಚೆನ್ನಾಗಿದೆ ಮತ್ತು ಸ್ವಾರಸ್ಯಕರಾಗಿದೆ. ತಿವಾಂಕರ ಕಾಲೇಜ್ನಲ್ಲಿ ಹುಡುಗ ಹುಡುಗಿ ಪದವಿಯನ್ನು ಕಲಿತಾಗಿದ್ದರು. ಆ ಒಂದು ಕಾಲೇಜ್ನಲ್ಲಿ ಹುಡುಗ ಒಂದು ಹುಡುಗಿಯನ್ನು ಪ್ರೀತಿಸ್ತಾನೆ. ಹುಡುಗಿ ಕಡೆಯವರಿಗೆ ಈ ಒಂದು ಪ್ರೀತಿಯ ವಿಚಾರ ಗೊತ್ತಾಗುತ್ತೆ. ಹಾಗಾಗಿ ಅವರು ಪೊಲೀಸ್ ಕಂಪ್ಲೇಂಟನ್ನು ಕೊಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ನಂತರ ಹುಡುಗನನ್ನು ಕರೆಸಿಬಿಟ್ಟು ಮಾತುಕತೆ ಎಲ್ಲವೂ ಕೂಡ ನಡೆಯುತ್ತೆ. ಈ ಸಂದರ್ಭದಲ್ಲಿ ಹುಡುಗಿ ಕಡೆಯವರು ನೀನು ಇನ್ನು ನಮ್ಮ ಮನೆಗೆ ಬರೋದು ಬೇಡ ಅಂತ ಒಂದು ಷರತ್ತು ಹಾಕ್ತಾರೆ. ಆ ಹುಡುಗಿ ಏನು ಮಾಡಬೇಕು ಪಾಪ. ಈ ಸಂದರ್ಭದಲ್ಲಿ ಆ ಕಾಲೇಜು ಓದ್ತಾ ಇದ್ದ ಹುಡುಗ, ಅವನ ತಂದೆ ಹೆಸರು ಶಾಜಿ ಅಂತ ಹೇಳಿ, ಅವ್ರೇನು ಮಾಡ್ತಾರೆ ಹೇಳಿದರೆ, ನನ್ನ ಮಗನಿಂದ ಆ ಹುಡುಗಿ ಪ್ರೀತಿ ಮಾಡಿದ್ದಾಳೆ, ಈಗ ಸಮಸ್ಯೆಗೆ ಸಿಕ್ಕಾಕೊಂಡು ಮನೆಯವರು ಮನೆಗೆ ಬರಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಹುಡುಗಿಯನ್ನು ತನ್ನ ಮನೆ ಕರ್ಕೊಂಡು ಬರ್ತಾರೆ. ಮಗ ಮತ್ತು ಹುಡುಗಿ ಒಂದೇ ಮನೆಯಲ್ಲಿದ್ದರೆ ಸರಿ ಆಗೋದಿಲ್ಲ ಅಂತ ಹೇಳಿ ಮಗನನ್ನು ಹಾಸ್ಟೆಲಿಗೆ ಹಾಕ್ತಾರೆ. ಆ ಹುಡುಗಿಯನ್ನು ತನ್ನ ಮಗಳಂತೆ ಸಾಕ್ತಾರೆ. ಹಾಸ್ಟೆಲ್ನಲ್ಲಿ ಓದಿದ ಹುಡುಗನಿಗೆ ಈ ಸಂದರ್ಭದಲ್ಲಿ ಒಂದು ಬೇರೆ ಹುಡುಗಿ ಜೊತೆ ಪ್ರೇಮ ಆಗುತ್ತೆ. ಇದು ಶಾಜಿಗೆ ಗೊತ್ತಾಗುತ್ತೆ. ಹಾಗಾಗಿ ಶಾಜಿ ಏನು ಮಾಡ್ತಾರೆ ಕೇಳಿದರೆ, ತನ್ನ ಮಗನನ್ನು ವಿದೇಶಕ್ಕೆ ಸ್ವಲ್ಪ ಸಮಯ ಉದ್ಯೋಗ ಮಾಡಲಿ, ಸ್ವಲ್ಪ ಸರಿಯಾಗಿ ಬರ್ತಾನೆ ಅನ್ನುವ ಉದ್ದೇಶದಿಂದ ವಿದೇಶಕ್ಕೆ ಕಳಿಸ್ತಾರೆ. ವಿದೇಶಕ್ಕೆ ಹೋದಂಥ ಹುಡುಗ ಮನೆಯವರಿಗೂ ಗೊತ್ತಾಗದ ಹಾಗೆ ಎರಡನೆಯ ಪ್ರೇಯಸಿ ಏನಿದ್ದಾಳೆ ಆಕೆಯ ಜೊತೆ ಮದುವೆ ಮಾಡ್ಕೊಂಡು ಬಿಡ್ತಾನೆ. ಯಾವಾಗ ಶಾಜಿಗೆ ಅಂದರೆ ಆ ಹುಡುಗನ ತಂದೆಗೆ ವಿಚಾರ ಗೊತ್ತಾಗುತ್ತೆ, ನನ್ನ ಮಗ ಬೇರೆ ಹುಡುಗಿಯನ್ನು ಮದುವೆ ಆಗಿದ್ದಾನೆ ಅಂತ ಹೇಳಿ ವಿಚಾರ ಗೊತ್ತಾಗುತ್ತೆ, ಆಗ ತನ್ನ ಮಗನನ್ನು ಮನೆಯಿಂದ ಹೊರಗೆ ಹಾಕ್ತಾರೆ. ಕಾರಣ ಏನಂತ ಹೇಳಿದರೆ, ಒಂದು ಹುಡುಗಿಯನ್ನು ಕರ್ಕೊಂಡು ಬಂದಿದ್ದಾರೆ. ಆತ ಮೊದಲು ಪ್ರೀತಿ ಮಾಡಿದ ಹುಡುಗಿಯನ್ನು, ಅವಳಿಗೊಂದು ಪ್ರಾಮಿಸ್ ಮಾಡಿದ್ದಾರೆ, ನಿನ್ನನ್ನು ನಾನು ಸಾಕ್ತೇನೆ, ಅವನ ಜೊತೆ ಮದುವೆ ಮಾಡಿಕೊಡ್ತೇನೆ ಅನ್ನುವಂಥ ಪ್ರಾಮಿಸ್ ಮಾಡಿ. ಆದರೆ ಮಗ ಈಗ ಬೇರೆ ಹುಡುಗಿಯನ್ನು ಮದುವೆ ಆಗಿದ್ದಾನೆ ಅನ್ನುವಂಥ ವಿಚಾರ ಗೊತ್ತಾಗಿ ಮಗನನ್ನು ಮನೆಯಿಂದ ಹೊರಗೆ ಹಾಕ್ತಾರೆ. ಅಷ್ಟು ಮಾತ್ರ ಅಲ್ಲ, ತನ್ನ ಮಗನಿಗೆಂತ ಮಾಡಿಟ್ಟಿದ್ದ ಎಲ್ಲ ಆಸ್ತಿಗಳನ್ನು ಕೂಡ ಆ ಹುಡುಗಿ ಹೆಸರಿನಲ್ಲಿ ಬರೆದು ಆಕೆಗೆ ಇನ್ನೊಂದು ಹುಡುಗನನ್ನು ನೋಡಿ ಮದುವೆ ಮಾಡಿಸುವ ಮೂಲಕ ಮಾನವೀಯತೆಯನ್ನು ಮೆರೆದಂತಹ ಒಂದು ಘಟನೆ ಕೇರಳದ ಕೊಟ್ಟಾಯಂನಲ್ಲಿ ಆಗಿದೆ. ಬಹುಶಃ ನಾವು ತುಂಬ ಸ್ಟೋರೀಸ್ಗಳನ್ನು ನೋಡ್ತೇವೆ. ಪ್ರೇಮ ವಿವಾಹಕ್ಕೆ ಅಪ್ಪನ ವಿರೋಧ, ಅಮ್ಮನ ವಿರೋಧ, ಹುಡುಗನ ಕಡೆಯಲ್ಲಿ ಅಥವಾ ಹುಡುಗಿ ಕಡೆಯಲ್ಲಿ ವಿರೋಧ, ಇದೆಲ್ಲವೂ ಕೂಡ ನಡೆಯುತ್ತೆ. ಆದರೆ ಇಲ್ಲಿ ತನ್ನ ಮಗ ಒಂದು ಹುಡುಗಿಯನ್ನು ಪ್ರೀತಿ ಮಾಡಿದ್ದಾನೆ, ಆಕೆಯ ಮನೆಯವರು ಆಕೆಯನ್ನು ಹೊರಗೆ ಹಾಕಿದ್ದಾರೆ, ತನ್ನ ಮನೆಯಲ್ಲಿ ಬಂದು ಸಾಕ್ತಾರೆ, ವಿದ್ಯಾಭ್ಯಾಸ ಕೊಡ್ತಾರೆ. ತನ್ನ ಮಗ ಇನ್ನೊಂದು ಯಾರೋ ಹುಡುಗಿಯನ್ನು ಮದುವೆಯಾಗಿ ಈ ಹುಡುಗಿಗೆ ಮೋಸ ಮಾಡಿದ್ದಾನೆ ಅಂತ ಗೊತ್ತಾದಾಗ ಸಾಕಿದ ಹುಡುಗಿಗೆ ತನ್ನ ಆಸ್ತಿಯನ್ನು ಬರೆದುಕೊಟ್ಟು ತಂದೆಯ ಸ್ಥಾನದಲ್ಲಿ ನಿಂತು ತನ್ನ ಎಲ್ಲ ಜವಾಬ್ದಾರಿಯನ್ನು ಪೂರೈಸಿ ತನ್ನ ಮಗನಿಗೆ ಕೊಡಬೇಕಿದ್ದಂತಹ ಆಸ್ತಿಯನ್ನು ಆ ಹುಡುಗಿಗೆ ಕೊಡುವ ಮೂಲಕ ಶಾಜಿ ಮತ್ತವರ ಪತ್ನಿ ಒಂದು ಮಾನವೀಯತೆಯನ್ನು ಮೆರೆತಿದ್ದಾರೆ. ಸೊ ಸಿನಿಮಾ ಸ್ಟೋರಿಗಳೆಲ್ಲವೂ ಕೂಡ ಸಿನಿಮಾದಲ್ಲಿ ನೋಡಲಿಕ್ಕೆ ಚಂದ, ಆದರೆ ಇದು ರಿಯಲ್ ಸ್ಟೋರಿ. ಸೊ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಈ ಸ್ಟೋರಿಯನ್ನು ಒಂದಷ್ಟು ಜನ ಹಂಚಿಕೊಂಡಿದ್ರು. ಸಿಕ್ಕಾಪಟ್ಟೆ ಕೇರಳದಾದ್ಯಂತ ಜನರು ಶಾಜಿ ಅವರ ಒಂದು ಮಾನವೀಯತೆಗೆ ಶಾಬಾಸ್ ಗಿರಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.